ಕರಾವಳಿಯಲ್ಲಿ ಮತ್ತೆ ತಮ್ಮ ಕಾರಣಿಕ ಶಕ್ತಿಯನ್ನ ದೈವ ತೋರಿಸಿದೆ. ದೈವ ಪವಾಡಕ್ಕೆ ಸಾಕ್ಷಿಯಾಗಿದೆ ಶ್ರೀ ಜಾರಂದಾಯ ಹಾಗೂ ಸಪರಿವಾರ ದೈವಸ್ಥಾನ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದ ಕುಡುಂಬೂರು ನಡುಗಿರಿಯಲ್ಲಿರುವ ಈ ದೈವಸ್ಥಾನದಲ್ಲಿ ಪಿಲಿಚಂಡಿ ದೈವದ ನೇಮೋತ್ಸವದ ವೇಳೆ ಉಯ್ಯಾಲೆ ತನ್ನಿಂದ ತಾನೇ ತೂಗಿದೆ. ಉಯ್ಯಾಲೆ ರೀತಿಯ ದೈವದ ಮಂಚದಲ್ಲಿ ತನ್ನ ಪವಾಡವನ್ನ ಪಿಲಿಚಂಡಿ ದೈವ ತೋರಿದ. ಪಿಲಿಚಂಡಿ ದೈವದ ನೇಮೋತ್ಸವಕ್ಕೆ ಗಗ್ಗರ ಇಡುವಾಗ ಈ ಘಟನೆ ನಡೆದಿದ್ದು ಭಕ್ತರು ಶಾಕ್ ಆಗಿದ್ದಾರೆ. ಉಗ್ರಾವೇಶದಲ್ಲಿದ್ದ ಪಿಲಿಚಂಡಿ ದೈವದ ನೇಮೋತ್ಸವದ ವೇಳೆ ದೊಡ್ಡ ಸದ್ದು ಕೇಳಿದೆ. ಸಿಡಿತದ ಮಾದರಿಯ ಸದ್ದು ಏನು ಎಂದು ನೋಡಲು ಹೋದವರಿಗೆ ಶಾಕ್ ಕಾದಿದೆ. ನೇಮೋತ್ಸವ ನಡೆಯುತ್ತಿದ್ದ ಜಾಗದ ಮುಂಭಾಗವೇ ಇರುವ ಹೊಳ್ಳರ ಚಾವಡಿಯಲ್ಲಿ ತೂಗುಯ್ಯಾಲೆಯಲ್ಲಿ ಈ ಪವಾಡ ನಡೆದಿದೆ.